ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದಿವರ ಭಗವಾನ್ ಮಹಾವೀರ್ಯರ್ನ ತತ್ವಲು ಇತ್ತದ ಸಮಾಜಕ್ಕೆ ಅಗತ್ಯ ಅಂದ್ ಕರ್ನಾಟಕ ರಾಜ್ಯ ಬೀಜಬಕ ಸಾವಯವ ಪ್ರಮಾಣ ಸಂಸ್ಥೆದ ಗುರ್ಕಾರ್ದಿ ಲಾವಣ್ಯ ಬಳ್ಳಾಲ್ ಪಂತೆರ ಕುಡ್ಲಡ್ ಸೋಮವಾರ ಭಗವಾನ್ ಮಹಾವೀರ ಜಯಂತಿ ಆಚರಣೆ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ನೆಲೆಟ ಕುಡ್ಲದ ಜೈನ್ ಸೊಸೈಟಿದ ಜೊತೆ ಸೇರಿಗೆಡ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮ ಸೋಮವಾರ ಕುಡ್ಲ ಬಜಲಕೇರಿದ ಶ್ರೀ ಆದಿನಾಥ ಸ್ವಾಮಿ ಜೈನ ಬಸದಿಡ್ ನಡೆತಂಡ ವರ್ಧಮಾನ ಮಹಾವೀರ ಸ್ವಾಮಿನ ಜನ್ಮ ಕಲ್ಯಾಣದ ಬೇತೆ ಬೇತೆ ಪೂಜಾ ವಿಧಾನಲು ಶ್ರದ್ಧೆ ಭಕ್ತಿಡ್ ನಡೆತಂಡ ಸಭಾ ಕಾರ್ಯಕ್ರಮಟ್ಟು ವಿಶ್ವರಾಜ್ಯನ ಎತ್ಕೊಂಡು ಸುರುತ್ತ ಪಾತೆರ ಪಂಡದ ಅಕೀರಿದ ತೀರ್ಥಂಕರೆ ಮಹಾವೀರ ಸ್ವಾಮಿಲಿನ ಸಂದೇಶ ತತ್ವ ಸಿದ್ಧಾಂತಲು ಏಪೊಗ್ಲ ಸಂದಿನವು ಮಹಾವೀರ ಜಯಂತಿನ 31 ಆಚರಣೆ ಮಲ್ಪರೆ ಸರ್ಕಾರ ನಿರ್ಧಾರ ಮಲ್ತದ ಕೆಪ್ಪು ಗುಪ್ಪುಗು ಪರದೆ ವೈತುದಂಡ ಇಂದಕಾದ ಮುಖ್ಯಮಂತ್ರಿಗಳಿಗೆ ಮೆಚ್ಚುಗೆ ತೆರಿಪಾವೆಂದು ಪಂಡಿರ ಕರ್ನಾಟಕ ರಾಜ್ಯ ಬೀಜಬಕ ಸಾವಯವ ಪ್ರಮಾಣ ಸಂಸ್ಥೆದ ಗುರ್ಕಾರ್ಯರ ಲಾವಣ್ಯ ಬಳ್ಳಾಲ್ ಕಾರ್ಯಕ್ರಮ ಉದಿಪನ ಮಲ್ತಿರ ಲಾವಣ್ಯ ಬಳ್ಳಾಲ್ ಪಾತಿಡ್ದು ಮಹಾವೀರ್ಯರನ ತತ್ವಲು ಇತ್ತದ ಸಮಾಜಗೂ ಅಗತ್ಯ ಆದುಂಡವಿನ ಪಾಲನೆ ಮಲ್ತೊಂದು ಮಾತಾ ಜೀವರಾಶಿಲೆಗೆ ಬದುಕೆರೆ ಅವಕಾಶ ಕೊರಡು ಅರೆಕಲುಡು ಇಲ್ಲು ಕಟ್ಟೋಣಲೆನ ಬರೆತ ಉಲೈ ಮುರ್ಗ ಪಕ್ಕಿಲೆಗೆ ನೀರು ಒಡೊಂದು ಸಲಹೆ ಕೊರಿಯರ ಬೆದ್ರದ ಜೈನ್ ಪದವಿ ಪೂರ್ವ ಕಾಲೇಜಿದ ಪ್ರಿನ್ಸಿಪಾಲರ ಡಾಕ್ಟರ್ ಪ್ರಭಾತ್ ಬಲ್ನಾಡು ಮುಖ್ಯ ಉಪನ್ಯಾಸ ಕೊರಿಯರ ಜೈನ ಮಿಲನ್ ಗುರ್ಕಾರ್ಯರ ರತ್ನಾಕರ ಜೈನ್ ಕುಡ್ಲ ಜೈನ್ ಸೊಸೈಟಿ ಮರ್ಯಾದೆ ಗುರ್ಕಾರ್ಯರ ಸುರೇಶ್ ಬಳ್ಳಾಲ್ ಕಾರ್ಯಂತರ ಸಚಿನ್ ಜೈನ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ ವಿನ್ಯರಾದ ಪಾಲ್ಗೊಂಡರು. ನಮ್ಮ ನಾಡಿನ ಶ್ರೀಗಳು ಸ್ವಾಮೀಜಿಗಳು ಸೇರಿಕೊಂಡು ಅವರ ಸಂಘದ ಮುಖಾಂತರ ರಾಜ್ಯ ಸರ್ಕಾರವನ್ನು ಈ ಮಹಾವೀರ ಜಯಂತಿಯನ್ನು 30ನೇ ತಾರೀಕಿಗೆ ನಡೆಸಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಒಕ್ಕರಣೆಗಳಿಂದ ಮಾಡಿದರು. ಅದೇ ಮುಖಾಂತರ ನಮ್ಮೆಲ್ಲ ಸಂಘಟನೆಗಳು ಕೂಡ ಸರ್ಕಾರವನ್ನು ಒತ್ತಾಯಿಸಿದ್ದಕ್ಕಾಗಿ ಇವತ್ತು ನಮಗೆಲ್ಲ ಬಹಳಷ್ಟು ಸಂತೋಷ. ಯಾಕಂತ ಹೇಳಿದರೆ ಧಾರ್ಮಿಕ ವಿಧಿವಿಧಾನಗಳಿಗೂ ಸೂಕ್ತ ಆಗುವಂತೆ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ. ಅದಕ್ಕಾಗಿ ನಾನು ಮುಖ್ಯವಾಗಿ ಇಲ್ಲಿ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳುವಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಾಲ್ಕನಿಡ್ ಆಯ್ನಾತ್ ನೀರು ದೀಲೆ ಪ್ರಾಣಿ ಪಕ್ಷಿಲೆಗ್ ಗೇಟ್ ದಲ್ಪ ಪ್ರಾಣಿಲೆಗ್ ಒಂತೆ ನೀರು ದೀಲೆ ಲಿವ್ ಆ್ಯಂಡ್ ಲೆಟ್ ಲಿವ್ ಪನ್ಪುನ ನಮ್ಮನ ಒಂಜಿ ಮೋಟೋ ಇಂಚಿನ ಉಂಡ ಐನು ಪ್ರಾಣಿ ಪಕ್ಷಿಲೆಗ್ಲ ನಮ್ಮ ಅಳವಡಿಸ ಒಂದು ಬರ್ಕ ಪನ್ಪುನ ಎನ್ನ ಒಂಜಿ ವಿನಂತಿ ಆತೆ. ಬಹುಶಃ 2625 ವರ್ಷಗಳ ನಂತರ ಈ ಜಗತ್ತಿನಲ್ಲಿ ಅನೇಕ ಆಗುಹೋಗುಗಳು ಆಗಿ ಹೋಗಿದ್ದಾವೆ. ಅನೇಕ ಜನ ಪ್ರವಾದಿಗಳು ಬಂದಿದ್ದಾರೆ. ಯೇಸು ಕ್ರಿಸ್ತ ಬಂದಿದ್ದಾನೆ, ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಂದಿದ್ದಾರೆ, ಅನೇಕ ಜನ ಸಾಧು ಸಂತರು ಬಂದು ಹೋಗಿದ್ದಾರೆ. ಆದರೆ ತೀರ್ಥಂಕರನಾಗಿ ಭಗವಾನ್ ವರ್ಧಮಾನ ಮಹಾವೀರ ಸ್ವಾಮಿಯ ಚಿಂತನೆಗಳೇನಿದ್ದಾವೆ ಅದು ಇವತ್ತಿಗೂ ಕೂಡ ಶಾಶ್ವತವಾಗಿ ನೆಲೆನಿಲ್ಲಕ್ಕೆ ಕಾರಣ ಆಗಿದೆ ಅಂತ ಹೇಳಿದರೆ ಅದು ವಿಶ್ವಕ್ಕೆ ವ್ಯಾಪಿಸಿರುವಂತಹ ಮತ್ತು ವಿಶ್ವದ ಸಮಸ್ತ ತತ್ವಗಳನ್ನು ತಿಳಿದುಕೊಂಡಿರುವಂಥ ಜ್ಞಾನದ ಮುಖೇನ ಮತ್ತು ಆ ಜ್ಞಾನದ ಅಳವಡಿಕೆಯ ಮುಖೇನ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಮಾತಿರೆಲ್ಲ ಸೇರ್ಸವೊಂದು ಪುನವೇ ಕನ್ನಡ ಕರ್ನಾಟಕದ ಸಂಸ್ಕೃತಿಯಿಂದ ಕನ್ನಡ ಸಿನಿಮಾ ನಟಿ ಶಿವರಾಜ್ ಕುಮಾರ್ ಪಂತೆರ ಬೆದ್ರದ ವಿದ್ಯಾಗಿರಿಟ ಆಳ್ವ ಸಂಪ್ರದಾಯದ ದಿನ 2020 ಆಚೆಯನ್ನು ಉದಿಪನ ಮಲ್ತದ ಆರು ಪಾತಿರಿಯರ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು ವಿದ್ಯಾಗಿರಿತ ಕೃಷಿ ಸಿರಿ ಜಾಗಿಡುಪ್ಪನ ಮುಂಡ್ರದ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸಭಾಂಗಣಡು ಆಳ್ವ ಸಂಪ್ರದಾಯದ ದಿನ ಟ್ರೆಡಿಷನಲ್ ಡೇ 2020 ಕಾರ್ಯಕ್ರಮ ನಡೆತಂಡ ಕಾರ್ಯಕ್ರಮಕ್ಕೂ ಬತ್ತಿನ ಕನ್ನಡದ ಸಿನಿಮಾ ನಟೆ ಶಿವರಾಜ್ ಕುಮಾರನು ಉದಿಪನೊಡ್ದು ದುಂಬತ್ತ ಭಾರತದ ಸಾಂಸ್ಕೃತಿಕ ದರ್ಶನ ಮೆರವಣಿಗೆಡ್ ಎದ್ಕೊಂಡರ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯ ಡಾಕ್ಟರ್ ಮೋಹನ್ ಆಳ್ವ ಗುರ್ಕಾರ್ಮಿಡ್ ಕನ್ನಡ ಸಿನಿಮಾ ನಟಿ ಶಿವರಾಜ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ ಮಾತರೆಲ್ಲ ಸೇರ್ಸೊಂದು ಪುನವೇ ಕನ್ನಡ ಕರ್ನಾಟಕದ ಸಂಸ್ಕೃತಿ ಭಾರತದ ಬೇತೆ ಬೇತೆ ಸಂಸ್ಕೃತಿನ ಸಂಪ್ರದಾಯದ ದಿನದ ಕಾರ್ಯಕ್ರಮಟ್ಟು ಒಟ್ಟು ಸೇರಾಯಿನ ಒಪ್ಪುಗರನ ಸಂಗತಿಯಿಂದ ಶಿವರಾಜ್ ಕುಮಾರ್ ಪಂಡ್ಯರ ಬರೋ ಕಲ್ಪನ ಕೌಶಿಕ್ ಉಡುಪಾಯಿನ ಚಿತ್ರವನ್ನು ಶಿವರಾಜ್ ಕುಮಾರ್ ಬೊಕ ಗೀತಾ ಶಿವರಾಜ್ ಕುಮಾರ್ ಕುರಿಯರ್ ಸಿನಿಮಾ ರಂಗದ ನಟಿ ರಾಹುಲ್ ಅಮೀನ್ ಶೈಲಶ್ರೀ ಮುಲ್ಕಿ ದಿಶಾ ಶೆಟ್ಟಿ ಸಾಹಿಲ್ ರೈ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾಸ್ ಮಾತಾ ಬರೋ ಸಂಸ್ಥೆಲಿನ ಪ್ರಿನ್ಸಿಪಾಲರು ಈ ಪೊರ್ತಡಿಕ್ತರು ನಿತೇಶ್ ಮಾರ್ನಾಡ್ ಕಾರ್ಯಕ್ರಮ ಸುಧಾರ್ತರ ಸಭಾಲಿ ಸಡ್ಡು ಬೊಕ್ಕ ಶಿವರಾಜ್ ಕುಮಾರ್ ತಾಳದ ಒಟ್ಟುಗು ಕೋಲುಮಂಡಿ ಜಂಗಮದೇವರು ಪದ ಪಂಡದ ನಲಿತೆರ ಅರೆನ ಸುರುತ ಆನಂದ್ ಸಿನಿಮಾದ ಟುವಿ ಪದೊಡ್ದು ಪುನೀತ್ ರಾಜ್ಕುಮಾರ್ನ ಬೊಂಬೆ ಹೇಳ್ತೈತೆ ನೀನೇ ರಾಜಕುಮಾರ ಮುಟ್ಟದ ಪದಕ್ಲೇನು ಪಂಡ್ಯರ.
ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಕೇಳುತ್ತಾ ಕೇಳುತ್ತಾ ಮೇಲಿನ ಹಾಡಿದೆ, ಕೇಳುತ್ತಾ ಕೇಳುತ್ತಾ ಮೇಲಿನ ಹಾರಿದೆ ಹಾಡಿದೆ. ಟುವಿ 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 ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ ಜೋರು 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 ಬಲೆ ಜೋರು ಜೋರು ಜೋರು. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳೋ ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ ಕಣ್ಣಿಂದೆ ಸೆಳ್ಕೊಂಡ್ಲೆ ಹಾ ಹಾ ಹಾ. ಇವನ್ ಯಾರ ಮಗನೋ ಹಿಂಗವನಲ್ಲ, ರಾಜ್ಕುಮಾರ್ ಮಗನು ಶಿವರಾಜ್ಕುಮಾರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಥ್ಯಾಂಕ್ ಯು. ಕರುನಾಡಿಗೆ ನೀವೇ ರಾಜಕುಮಾರ, ನೀವೇ ರಾಜಕುಮಾರ. ಇದೀಗ ಡಾಕ್ಟರ್ ಶಿವರಾಜ್ ಕುಮಾರ್ ಇವರ ಸುಂದರವಾದಂಥ ಚಿತ್ರವೊಂದನ್ನು ಅವರಿಗೆ ಹಸ್ತಾಂತರಿಸುವಂತಹ ಸಮಯ. ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ನಮ್ಮ ಕರ್ನಾಟಕದಲ್ಲಿ ಬಂದು ಎಲ್ಲ ಭಾಷೆಯ ಜನ ಒಟ್ಟಿಗೆ ಕೂಡಿರೋದಿದ್ದೀರಾ, ಅದು ಬಹಳ ಖುಷಿಯಾದ ವಿಷಯ. ಅದು ಬೇರೆ ಎಲ್ಲಿ ಸಾಧ್ಯನೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಸಾಧ್ಯ ಅಂತ ನೀವು ಪ್ರೂವ್ ಮಾಡಿದ್ದೀರಾ. ಯಾಕಂದ್ರೆ ಕರ್ನಾಟಕ ಜನತೆ ಹೆಂಗೆ ಅಂದ್ರೆ ಯಾರೇ ಬರಲಿ ಅವ್ರನ್ನೆಲ್ಲ ಪ್ರೀತಿಯಿಂದ ಎರಡು ಕೈ ತೋರಿಸಿ ಸ್ವಾಗತಿಸುತ್ತೆ. ಅದು ನಮ್ಮ ಊರಿನ ಒಂದು ಸೊಗಡು, ನಮ್ಮ ಭಾಷೆ ಒಂದು ಟೇಸ್ಟ್ ಇರ್ಬೋದು, ಇಲ್ಲ ನಮ್ಮ ಜನರ ಒಂದು ಕಲ್ಚರು, ಒಂದು ಅವರ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು. ಆ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಕರ್ನಾಟಕ ಯಾಕೆ ಇಷ್ಟು ಬೇಗ ಅಟ್ರಾಕ್ಟ್ ಆಗುತ್ತೆ ಅಂದರೆ ಇದು ನೋಡಿದಾಗ ನೀವು ಜಗ್ರಾಫಿಕಲಿ ನೀವು ಈ ವೆದರಿಂದ ನೋಡಿದಾಗ ಎಲ್ಲ ರೀತಿಯಿಂದನೂ ನಮಗೆ ಈ ಕರ್ನಾಟಕ ಅಟ್ರಾಕ್ಟ್ ಆಗುತ್ತೆ. ಸೊ ಅಂಥ ಊರ್ಲಿ ನಾವೆಲ್ಲ ಇರೋದು, ನಮಗೆ ನೀವು ಪ್ರೀತಿ ತೋರಿಸ್ತಾ ಇರೋದು ನಾವು ಪುಣ್ಯ ಅಂತ ಭಾವಿಸ್ತೀವಿ. ನಮ್ಮ ಸಮಾಜದ ಒಗ್ಗಟ್ಟದ ನಮ್ಮ ಏಪಲ ಚಲಾವಣೆಡುಪುನ ಪಾವಲಿದಂಚ ಪರಿವರ್ತನೆ ಆವಡೊಂದು ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವಾ ಪಂತೆರ್ ಹುಬ್ಬಳ್ಳಿ ಧಾರವಾಡ ಬಂಟರ್ನ ಸಂಘದ ಬಂಗಾರ ಪರ್ಬದ ಮುಗಿತಲ ಲಿಸ್ಟ್ ಆರ್ ಡಾಕ್ಟರ್ ಆರ್.ಎನ್. ಶೆಟ್ಟಿ ನೆಂಪದ ಪ್ರಶಸ್ತಿ ತಂದು ಪಾತಿರಿಯರು. ಹುಬ್ಬಳ್ಳಿ ಧಾರವಾಡ ಬಂಟರ್ನ ಸಂಘದ 5ನೇ ವರ್ಷದ ಬಂಗಾರ ಪರ್ಬ ಸುವರ್ಣ ಮಹೋತ್ಸವ ಇತರ ಹುಬ್ಳಿದ ಖಾಸಗಿ ಹೋಟೆಲ್ ಸಭಾಭವನ ನಡೆದಂಡ ಮುಗಿತಲ ಬೊಕ್ಕ ಡಾಕ್ಟರ್ ಆರ್.ಎನ್. ಶೆಟ್ಟಿ ಸ್ಮಾರಕ ಪ್ರಶಸ್ತಿ ಕೊರ್ಪನಲ್ಲಿ ಸಂಘದ ಕಾರ್ಯಂತರ ಪ್ರದೀಪ್ ಟಿ ಪಕ್ಕಳ ಎತ್ಕೊಂಡ್ಯರು. ಗುರ್ಕಾರ್ಯರು ವಿಜಯಾನಂದ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ ಭಿನ್ನರಿಗೆ ಮರ್ಯಾದೆ ಸಂದೇತ ಮಂತ್ಯರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಬೊಕ್ಕ ಬೆಂಗಳೂರು ಎಂಆರ್ಜಿ ಗ್ರೂಪ್ದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿಡ್ದು ಸಂಘಗೂ ಎಡ್ಡೆಪ್ಪು ಬಯಕೆಯರು ಸಂಘಗೂ ಕಟ್ಟೆರು ಪುನಃ ಕಟ್ಟೋಣ ಧಾರವಾಡ ಸಭಾಭವನದ ನೀಲನಕ್ಷೆಯನ್ನು ಈ ಪೊರ್ತುಡು ಬಿಡುಗಡೆ ಮಾಡ್ತಾರ. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ, ಎಂಆರ್ಜಿ ಗ್ರೂಪ್ ಗುರುಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಉದ್ಯಮಿ ಸೀತಾರಾಮ ಶೆಟ್ಟಿ ಮಕ್ಕಳಿಗೆ ಡಾಕ್ಟರ್ ಆರ್.ಎನ್. ಶೆಟ್ಟಿ ಎಂಬುದ ಪ್ರಶಸ್ತಿ ಕೊಡ್ದು ಮರ್ಯಾದೆ ಸಂದೈತ ಮಲ್ತಾರ. ಡಾಕ್ಟರ್ ಎಂ ಮೋಹನ ಆಳ್ವಿರ ಪಾತ್ರದ ಜೀವನ ಕ್ರಮ ವಿಶಾಲ ಮನೋಧರ್ಮ ಬೊಕ್ಕ ಧಾರ್ಮಿಕ ಆಚರಣೆಲಿಡ್ದು ಬಂಟ ಸಮಾಜ ಮಾದರಿಯಾದುಂಡು
ನಮ್ಮ ಸಮಾಜದ ಒಗ್ಗಟ್ಟಿಡ್ದು ನಮ್ಮ ಏಪಲ ಚಲಾವಣೆ ಡುಪ್ಪುನ ಪಾವಲಿದಂಚ ಪರಿವರ್ತನೆ ಆವಡೊಂದು ಪಂಡಿರ ವಿಜಯಾನಂದ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದ ಮಾತರೆಗ್ಲೆಡ್ ಬೈಕಿಯರ ವಿಧಾನ ಪರಿಷತ್ ಸದಸ್ಯರು ಭಾರತಿ ಶೆಟ್ಟಿ ಬೈಂದೂರು ಶಾಸಕರು ಗುರುರಾಜ್ ಗಂಟಿಹೊಳೆ ಹರ್ಷಕುಮಾರ್ ಶೆಟ್ಟಿ ರತ್ನಾಕರ ಎಂ ಶೆಟ್ಟಿ ಸುಗ್ಗಿ ಸುಧಾಕರ ಶೆಟ್ಟಿ ಮಾಯಿ ಶೆಟ್ಟಿ ಇಂಚ ಪದಾಧಿಕಾರುలు ಸದಸ್ಯರು ಬಂಗಾರ್ ಬರ್ಬಡು ಪಾಲ್ಗೊಂಡರ ಸಾಯಿಲ್ ರೈ ಕಾರ್ಯಕ್ರಮ ಸುಧಾರ್ತಿರು. ನಾವೆಲ್ಲರೂ ಪೂರ್ವ ಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅದರಲ್ಲೂ ಬಂಟರಾಗಿ ಹುಟ್ಟುವಂಥ ಭಾಗ್ಯವನ್ನು ದೇವರು ನಮಗೆ ಕಲ್ಪಿಸಿದ್ದಾರಂತ ನಾವು ನೆನೆಸಿಕೊಂಡವರು. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ನನಗೆ ಪ್ರತಿ ಕ್ಷಣದಲ್ಲೂ ನನ್ನ ಹಿಂದೂ ಮತಧರ್ಮದಲ್ಲಿ ಮತ್ತು ನಮ್ಮ ಬಂಟರ ಜನಾಂಗದಲ್ಲಿ ಇದ್ದಂಥ ಪ್ರತಿಯೊಂದು ವಿಚಾರವನ್ನು ಅನುಭವಿಸಿಕೊಂಡು ಬಂದಾಗ ಅದರ ಹಿರಿಮೆತನ ನನಗೆ ಅರ್ಥವಾಗ್ತಾ ಇದೆ. ಅಂಥ ಜನಾಂಗದಲ್ಲಿ ನಾವು ಹುಟ್ಟಿಕೊಂಡವರು. ನಮ್ಮದೇ ಆದಂಥ ಒಂದು ಜೀವನ ಪದ್ಧತಿ, ನಮ್ಮದೇ ಆದಂಥ ಸಮಾಜದ ಪರಿಕಲ್ಪನೆ, ವಿಶಾಲ ಮನೋಧರ್ಮ ಇದ್ದವರು ನಾವು. ಪರಿವರ್ತನೆ ಎಂಬುದು ಯಾರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಹರಿಯುವ ನೀರಿನಾಗೆ ಆ ಪರಿವರ್ತನೆ ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಾರೆ. ಆದರೆ ಈ ಪರಿವರ್ತನೆ ಆಗುವಾಗ ನಾವು ವೈಯಕ್ತಿಕವಾಗಿ ಇರ್ಬೋದು, ಒಟ್ಟು ನಮ್ಮ ಸಮಾಜ ಇರ್ಬೋದು, ಯಾವ ರೀತಿ ಸ್ಪಂದಿಸಿಕೊಂಡು ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿತೇವೆ ಎಂಬುದೇ ಪ್ರಶ್ನೆ. ನಮ್ಮ ಸಂಘವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜತೆಗೆ ಹಾಗೂ ಸಮಾಜ ಬಾಂಧವರಿಗೆ ಅನುಕೂಲವಾಗುವ ಹಲವು ಯೋಜನೆಗಳನ್ನು ಮತ್ತು ಕಾರ್ಯ ನಿರಂತರವಾಗಿ ನಡೆಸುತ್ತಾ ಬಂದಿದೆ. ಆದುದರಿಂದ ಮಹಾನಗರದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿದ್ಯಾಸಂಸ್ಥೆ ಕೂಡ ಪ್ರಾರಂಭಿಸಿ RN ಶೆಟ್ಟಿ ವಿದ್ಯಾನಿಕೇತನ ಒಂದು ಮಾದರಿ ವಿದ್ಯಾಸಂಸ್ಥೆಗೆ ಹೊರಹೊಮ್ಮಿದೆ ಎನ್ನುವುದು ಸಂತೋಷವೆನಿಸುತ್ತದೆ. ನಮ್ಮ ಧಾರವಾಡದ ಬಂಟ ಸಮುದಾಯದ ಅನುಕೂಲವಾಗಿ ದೃಷ್ಟಿಯಿಂದ ಧಾರವಾಡಕ್ಕೆ ಒಂದು ಮಿನಿ ಸೌಭಾಗ್ಯ ಈ ಸುವರ್ಣ ಸಂಭ್ರಮದ ನೆನಪಿಗಾಗಿ ನಿರ್ಮಿಸಲು ಯೋಜಿಸಿದೆ. ಇದೀಗ ಈ ಯೋಜನೆ ನೀಲನಕ್ಷೆ ಬಿಡುಗಡೆ ಮಾಡಿದೆ. ಈ ಯೋಜನೆಯ ಪ್ರಮುಖರಾದ ಶ್ರೀ ಸತೀಶ್ RN ಶೆಟ್ಟಿಯ ಸಹಕಾರ ಹಾಗೂ ಇತರ ಸದಸ್ಯರಾದ ಶ್ರೀ ಸೀತಾರಾಮ್ ಶೆಟ್ಟಿ, UB ಶೆಟ್ಟಿ, ಪ್ರಸನ್ನ ಶಂಕರ್ ಶೆಟ್ಟಿ ಹಾಗೂ ಇನ್ನಿತರ ದಾನಿಗಳ ಸಹಕಾರ ಸಂಘದ ಪರವಾಗಿ ಕೃತಜ್ಞತೆ ಅರ್ಪಿಸುತ್ತಾ 2,000 ವರ್ಷಲಿಡ್ದು ಒಕ್ಕಲ ಮಹಾವೀರ್ಯರನ್ನು ನೆಂಪು ಮಂತೊಂದು ಒಂದು ಪಂಡ ಐಕ್ ಕಾರಣ ಅರೆನ ತತ್ವ ಆದರ್ಶಲುಂದು ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಪಂತೆರ ಬಂಟ್ವಾಳ ತಾಲೂಕು ಆಫೀಸ್ ವರ್ಧಮಾನ ಮಹಾವೀರ ಜಯಂತಿಡ ಅರು ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ರಾಷ್ಟ್ರೀಯ ಪರ್ಬಲನ ಆಚರಣಾ ಸಮಿತಿ ಬೊಕ್ಕ ಜೈನ್ ಮಿಲಂದ ಒಟ್ಟು ಸಿರಿಗೇಡು ಬಂಟ್ವಾಳ ತಾಲೂಕು ಆಫೀಸ್ ಸಭಾಂಗಣಡು ಭಗವಾನ್ ವರ್ಧಮಾನ ಮಹಾವೀರ ಜಯಂತಿ ಆಚರಣೆ ನಡೆತಂಡ ಬಂಟ್ವಾಳದ ವಕೀಲರು ಶಿವಪ್ರಕಾಶ್ ಹೆಗ್ಡೆ ಕಾರ್ಯಕ್ರಮ ಉದ್ದೇಶಿಸಿದ್ದು ಪಾತಿಡ್ದು ವರ್ಧಮಾನ ಮಹಾವೀರನ ಸಂದೇಶಡು ಸತ್ಯ ಅಹಿಂಸೆ ದಿಂಗದಂಡ ಏರ್ಲ ಕೀಲತ್ತು ಏರ್ಲ ಮಿತ್ತತ್ತೊಂದು ಸಾರ್ದು ಪಂದ್ಯರ ಅರೆನ ಸಂದೇಶ ಇತ್ತೆಗ್ಲ ಸಂದಣೊಂದು ಪಂಡ್ಯರ. ಜೈನ್ ಮಿಲನ್ ಬಂಟ್ವಾಳದ ಗುರ್ಕಾರ್ಯ ರಾಜೇಂದ್ರ ಜೈನ್ ಪಾತಿಡ್ದು ಸರ್ಕಾರದ ವ್ಯವಸ್ಥೆದಡಿಟ್ಟು ಕಾರ್ಯಕ್ರಮ ನಡಪಾವನವು ಪುಗರ್ನ ಸಂಗತಿಯಿಂದ ಪಂಡ್ಯರು. ಜೈನ್ ಮಿಲನ್ ವಲಯದ ಒತ್ತು ಗುರ್ಕಾರ್ಯರು ಸುದರ್ಶನ ಜೈನ್ ಪಾತಿಡ್ದು ಮಹಾವೀರ್ಯರನ ಹಿಂಸದ ತತ್ವಲೆ ಸ್ವತಂತ್ರ ಪೊರ್ಬಾಟಗೂ ಉಮೇದ್ ಆದಿತ್ತನಂದು ನೆಂಪು ಮಂತೊಂಡ್ಯರು. ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಗುರ್ಕಾರ್ಮೆ ವಹಿಸ್ತು ಪಾತಿಡ್ದು 2,000 ವರ್ಷಡ್ದು ಬೊಕ್ಕಲ ಮಹಾವೀರ್ಯರನ್ನು ನೆಂಪು ಮಂತುನರಂಡ ಅರಿನ ತತ್ವ ಆದರ್ಶಲಿಂದಕ್ಕೆ ಕಾರಣ ಅಂದು ಪಂಡ್ಯರ. ಜೈನ್ ಮಿಲನ್ ಬಂಟ್ವಾಳದ ಕಾರ್ಯಂತರ ಜಯಕೀರ್ತಿ ಜೈನ್, ವಿಭಾಗ ಕಾರ್ಯಂತರ ಸುಭಾಷ್ ಚಂದ್ರ ಜೈನ್, ಇಲಾಖೆದ ಅಧಿಕಾರಿಗಳು ಕಾರ್ಯಕ್ರಮಟ್ಟು ಪಾಲ್ಗೊಂಡರ. ಸ್ವಲ್ಪ ದುಡ್ಡಿತ್ತು ಅಂತ ಹೇಳಿದ್ರೆ ಅವರು ತಲೆನೇ ಇರೋದಿಲ್ಲ. ಒಂದು ಬೈಕ್ ಹೇಳ್ತಾರೆ, ಕಾರ್ ಹೇಳ್ತಾರೆ, ಕಾಲೇಜ್ ಹೋಗೋಂಥದ್ದೇ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನೇನೋ ಕೆಟ್ಟ ವಿಷಯಗಳನ್ನೆಲ್ಲ ಕಲಿತಾರೆ. ಅದಕ್ಕೆ ನಾವು ತಂದೆ ತಾಯಿಗಳು ಕಾರಣ ಅವೆಲ್ಲ ಮಾಡೋದಿತ್ತು. ಅಂಥದ್ರಲ್ಲಿ ರಾಜಮನೆತನದಲ್ಲಿ ಹುಟ್ಟಿದರೂ ಸಹ ಅಂಥ ಸುಖ ಇದ್ರೂ ಸಹ ಅವರು ಸತ್ಯದ ಬಗ್ಗೆ ಮತ್ತು ಅಹಿಂಸೆ ಬಗ್ಗೆ ಅವಾಗಲೇ ಬಾಲ್ಯದಲ್ಲೇ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನನಗೆ ಯಾವುದು ಶಾಶ್ವತ ಅಂತ ರಾಜ ಮರ್ಯಾದೆ ನನಗೆ ಬೇಕಾಗಿಲ್ಲ ಅಂತೇಳಿ ನಾನು ಜನಸೇವೆಯನ್ನು ಮಾಡ್ತೀನಿ ಅಂತೇಳಿ ನನ್ನ 30ನೇ ವಯಸ್ಸಿಗೆ ಅವರು ಕಾಡಿಗೆ ಹೋಗ್ತಾರೆ. ಅಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಸುಮಾರು 12 ವರ್ಷಗಳ ಕಾಲ ಏನು ತಪಸ್ಸನ್ನು ಮಾಡಿ ಎಂಥ ಮಳೆ ಗಾಳಿ ಚಳಿಗೂ ಗೊತ್ತಿದೆ ಅಂಥ ಪ್ರಾಣಿಗಳೆಲ್ಲ ಎಷ್ಟೊಂದಿತ್ತು ಅದಕ್ಕೆಲ್ಲ ಕಲಿಗಳದೇ ಅವರು ಮಹಾವೀರ ಅಂತ ಬಿಡುಗಡೆ ಪಡೆದರೆ
ಕರಿನ 15 ವರ್ಷಲಿಡ್ದ ಹಜ್ ಭವನ ಕಟ್ಟೆರೆ ಸಾಧ್ಯಾತಜೆ ಕಾಮಗಾರಿ ತುರ್ತು ಸುರುಮಲ್ಪಡು ಹಜ್ ವಿಮಾನ ಸಂಚಾರ ಪಿರಾ ಸುರುಮಲ್ಪಡೊಂದು STPI ರಾಜ್ಯಪಕ ಕೇಂದ್ರ ಸರ್ಕಾರಗೂ ಒತ್ತಾಯ ಮಲ್ದಡ. STPI ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮಾಂತರ ಗುರ್ಕಾರ್ಯರ ಅನ್ವರ್ ಸಾದತ್ ಬಜೆತ್ತೂರು ಸೋಮವಾರ ಸುದ್ದಿಗುಟ್ಟೋಡು ಪಾತಿರ್ದು ಕುಡ್ಲಡ ಹಜ್ ಭವನ ಕಟ್ಟ್ಯಾರ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ದೆತ್ತದಿದ್ದು ಪಾಕ ವರ್ಷ ಕರೆದಂಡು ಉದ್ಯಮಿ ಇನಾಯತ್ ಅಲಿಯರೆರ್ದು ಹಜ್ ಭವನಗೂ ಜಾಗೆ ಗುರ್ತ ಮಲ್ತದ ಇನ್ನು ಹಜ್ ಕಮಿಟಿಡ್ ರಿಜಿಸ್ಟರ್ ಮಲ್ತದಂಡ ಅಂಡ ಹಜ್ ಭವನ ಕಟ್ಟುನ ಕಾಮಗಾರಿ ನನಲ ಶುರುವಾತಜಿ ಕರಿನ 15 ವರ್ಷಲೆರ್ದು ಭರವಸ ಕುರುಂದುಲ್ಲೆರ ಹಜ್ ಭವನ ಕಟ್ಟುನ ಕಾರ್ಯ ತುರ್ತು ಸುರುಮಲ್ಪಡು ಹಜ್ ವಿಮಾನ ಸಂಚಾರ ಪಿರ ಸುರುಮಲ್ಪಡೊಂದು ಆರು ರಾಜ್ಯಬಕ ಕೇಂದ್ರ ಸರ್ಕಾರಗೂ ಒತ್ತಾಯ ಮಲ್ತಾರ. ರಾಜ್ಯಡು ರೆಡ್ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾಣ ಇತ್ತದೆ ಇತ್ತೆ ಹಜ್ ಯಾತ್ರೆಗೆ ಬೆಂಗಳೂರು ವಿಮಾನ ಉಂತುನ ತಾಣೋಡ್ದು ಮಾತ್ರ ಅವಕಾಶ ಉಂಡು. ಕುಡ್ಲಡ್ದು ಈ ದುಂಬು ಇತ್ತಿನ ಹಜ್ ವಿಮಾನ ಸಂಚಾರ ಸೌಕರ್ಯ ಕೊರೋನಾ ಸೀಕಡ್ದು ಪುರ್ತಡು ಉಂತುದಿತ್ತದ 5 ಬಕ್ಕ ಶುರುವಾತಜಿ ಮುಲ್ಪ ಹಜ್ ಭವನ ಇತ್ತದಂಡ ಸಮಸ್ಯೆಗೆ ಪರಿಹಾರ ತೆಗೆದು ಅಂಡ ಮುಸ್ಲಿಮರನ ವಿಚಾರಡು ಮುಂಗೈಗೆ ಬೊಲ್ನೆ ಮುಟ್ಟಾವನ ಕೆಲಸ ಮಾತ್ರ ಆವೊಂದುಂಡು ಈ ಜಿಲ್ಲೆದ ಮುಸ್ಲಿಂ ನಾಯಕರು ಬೊಕ ಜನಪ್ರತಿನಿಧುಲು ಗುಮನ ಕುರುಂದಿಜ್ಜರೆಂದು ಅನ್ವರ್ ಸಾದತ್ ದೂರಿಯರು. STPI ಕುಡ್ಲನಗರ ಕಾರ್ಯಗುರ್ಕಾರ್ಯ ರಾಷ್ಟ್ರ ನಗರ ಸಮಿತಿ ಪ್ರಧಾನ ಕಾರ್ಯಂತರ ಜಮಾಲ್ ಜೋಗಟ್ಟೆ ಗ್ರಾಮಾಂತರ ಕಾರ್ಯಂತರ ಶಾಕಿರ್ ಸುದ್ದಿ ಕೊಟ್ಟುಡಿತ್ತರು. ಒಂದು ಹಜ್ಜಿಗೆ ಹೋಗ್ಬೇಕು ಅಂತ ಆದ್ರೆ ಇವಾಗ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಒಂದನೇ ಕಾರಣ ಹಜ್ ಭವನ ಇಲ್ಲ, ಮಂಗಳೂರಿನಲ್ಲಿ ಹಜ್ ಭವನ ಇಲ್ಲ. ನಾವು ಯಾಕೆ ಈ ಹಜ್ ಭವನ ಬೇಕು ಅಂತ ಹೇಳುವಂತ ಬೇಡಿಕೆ ಇಡುವುದು ಅಂತ ಹೇಳಿದ್ರೆ, ಇದು ಸುಮಾರು ಒಂದು 15-20 ವರ್ಷಗಳಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಒಂದು ಕೂಗು ಮತ್ತು ಬೇಡಿಕೆಯಾಗಿದೆ. ಇಲ್ಲಿನ ಪ್ರತಿನಿಧಿಗಳು ಸರ್ಕಾರಗಳು ತುಂಬಾ ಬಂದು ಹೋಗಿದೆ. ನಂತರ ಎಲ್ಲರೂ ಕೂಡ ಭರವಸೆ ಕೊಡ್ತಾರೆ, ಹಜ್ ಭವನವನ್ನು ನಿರ್ಮಾಣ ಮಾಡ್ತೇವೆ, ಈ ವರ್ಷ ಮಾಡ್ತೇವೆ, ಆರಂಭ ಮಾಡ್ತೇವೆ ಅಂತ ಹೇಳಿ ಕಳೆದ 15 ವರ್ಷಗಳಿಂದ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಆ ಬೇಡಿಕೆಯನ್ನು ಮನ್ನಿಸಿ ಬಜೆಟ್ ನಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಇಟ್ಟಿದೆ. ಅದು ನಂತರವೂ ಕೂಡ ಅನುದಾನವನ್ನು ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಒಂದು ಮಾಹಿತಿ ಇದೆ. ಆದ್ರೆ ಈ 10 ಕೋಟಿ ರೂಪಾಯಿ ಅನುದಾನ ಇಟ್ಟು ಎಷ್ಟೋ ವರ್ಷಗಳಾಗಿದೆ. ಇಲ್ಲಿ ಜಾಗ ಗುರುತಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಸರ್ಕಾರಿ ಜಾಗ ಇಲ್ಲ ಅಂತ ಹೇಳುವಂತ, ಅಂದ್ರೆ ಇದು ನಿರ್ಲಕ್ಷ್ಯ. ವಿಶೇಷವಾಗಿ ಹೇಳುವುದಾದ್ರೆ ದಕ್ಷಿಣ ಕನ್ನಡದಲ್ಲಿರುವಂತಹ ಮುಸ್ಲಿಂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೇಕು. ಮಂಗಳೂರಿನಿಂದ ಕಳೆದ ಕೊರೋನಾ ಸಮಯದವರೆಗೂ ಕೂಡ ಮಂಗಳೂರಿನಿಂದ ಹಜ್ ಯಾತ್ರೆಗೆ ಹೋಗ್ತಾ ಇತ್ತು, ಇಲ್ಲಿಂದ ಫ್ಲೈಟ್ಗಳು ಹೋಗ್ತಾ ಇತ್ತು. ಆದ್ರೆ ಕಳೆದ ಕೊರೋನಾ ನಂತರ ಇಲ್ಲಿಂದ ಫ್ಲೈಟ್ ಬಂದು ಆದದ್ದು ಇವತ್ತಿನವರೆಗೂ ಕೂಡ ಇದು ಬಂದಾಗ ಓಪನ್ ಆಗಲಿಲ್ಲ. ನಾರಾಯಣ ಗುರುಕ್ಲಿನ ತತ್ವ ಆದರ್ಶಲೆನ್ ಪತ್ತೊಂದು ಹಿಂದೂ ಸಮಾಜದ ಜಾಗೃತಿ ಆವಡೊಂದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಪಂತೆರ ಬಂಟ್ವಾಳ ಬಾಲ್ತಿಲ ನೀರಪಾದಿದ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಲೋಕಾರ್ಪಣೆದ ಲೆಪ್ಪೋಲೆ ಬಿಡುಗಡೆ ಮಲ್ತದ 6 ಪಾತೆರಿಯರು. ಬಂಟ್ವಾಳ ತಾಲೂಕು ಬಾಲ್ತಿಲ ಗ್ರಾಮ ಪಂಚಾಯತ್ ಸುತ್ತದ ನೀರಪಾದೆ ಪನ್ಪನ ಒಲುಮೆ 8 ಮುಟ್ಟ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಲೋಕಾರ್ಪಣೆ ಬಕ ನಾರಾಯಣಗುರು ವರಿಯರನ ಪ್ರತಿಷ್ಠೆ ಸಾನ್ನಿಧ್ಯ ಕಲಶಾಭಿಷೇಕ ನಡಪರೆಯಿತದ ಲೆಪ್ಪೋಲ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಟ್ರಸ್ಟ್ ಕಾರ್ಯಂತರ ಮೋಹನ PS ವೃತ್ತ ಪಾತೆರ ಪಂಡೆರ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಲೆಪ್ಪೋಲೆ ಬಿಡುಗಡೆ ಮಲ್ತೆರ ನೀರಪಾದೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಚಿಂತನೆಲಿಗೆ ಪ್ರೇರಣೆ ಕೊರಣ ಕೇಂದ್ರ ಆದುಂಡು ಅರಿನ ತತ್ವ ಸಂದೇಶಲಂದೆತೊಂದು ಹಿಂದೂ ಸಮಾಜ ಜಾಗೃತಿ ಅವಡೊಂದು ಪಂಡೆರ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರು ಎ ರುಕ್ಮಯ್ಯ ಪೂಜಾರಿ ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರು. ಗುರುಕಾರ್ಯರು ನೆಡ್ಯ ನಾರಾಯಣ ಪೂಜಾರಿ ಗುರುಕಾರ್ಮೆ ವಹಿಸ್ತಿದ್ದರ. ಟ್ರಸ್ಟಿ ಬಕ ಜೀರ್ಣೋದ್ಧಾರ ಸಮಿತಿ ಕಾರ್ಯಂತರ ಜಯರಾಮ ಕಲ್ಲಾಪು ಪೊಂಜೋ ಸಮಿತಿ ಗುರುಕಾರ್ದಿ ಮಲ್ಲಿಕಾ ಸೇನೆರೆಕೋಡಿ ಗ್ರಾಮ ಪಂಚಾಯತ್ ದುಂಬುದ ಗುರುಕಾರ್ಯರು ಚಂದ್ರಶೇಖರ ಚಂಡೆ ಕಾರ್ಯಕ್ರಮಟು ಪಾಲ್ಗೊಂಡರು. ಹಿಂದೂಗಳನ್ನು ಇತಿಹಾಸ ಒಗ್ಗೂಡಿಸಿದ ಮಹಾನ್ ಸಂತರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಒಬ್ಬರು. ಇಂತಹ ದಿವ್ಯ ಸಂತರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಈ ನಮ್ಮ ಬಾಲ್ತಿಲ ಗ್ರಾಮದ ನೀರಪಾದೆಯಲ್ಲಿ ಕಟ್ಟದ ಮೂಡು ಮನೆಯವರು ಕೊಟ್ಟ ಜಾಗ ಪ್ರಥಮ ಆರಂಭ 1988 ನವೆಂಬರ್ 14ನೇ ತಾರೀಕು ಅಂತೇಳಿ ಅಲ್ಲ ದಾಖಲೆ ಕಂಡು ಬರ್ತಾ ಇದೆ. ದಿವಂಗತ JNR ಸಂಜೀವ ಪೂಜಾರಿಗಳ ನೇತೃತ್ವದಲ್ಲಿ ಸಮಾಜದ ಏಕತೆಗೆ ಈ ಪುಟ್ಟ ಮಂದಿರವನ್ನು ಸ್ಥಾಪಿಸಿದ್ರು. ಕೊನೆಗೂ ಇದೆಲ್ಲ ಮಾಡಿ ಜನಜಾಗೃತಿ ಆಯಿತು, ಅವ್ರು ಹಿಡಿದ್ರು. ಆ ತುರ್ತು ಪರಿಸ್ಥಿತಿಗೆ 50 ವರ್ಷ. ಇನ್ನೊಂದು ಭಾರಿ ದೊಡ್ಡ ಸಂಗತಿ ಅಂದರೆ ಈ ದೇಶ
ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೂಡ ಗಂಡಸರು ಮಾತ್ರ ದೇವರು, ಹೆಣ್ಣು ಮಕ್ಕಳು ದೇವರಿಲ್ಲ. ಅಲ್ಲಿ ಭಾರತದಲ್ಲಿ ಮಾತ್ರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ದೇವರು. ನಾನು ಹೇಳಿದೆ, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು, ಚಂಡಿ ಇರ್ಬೋದು, ಚಾಮುಂಡಿ ಇರ್ಬೋದು. ಕೋರ್ದಬ್ಬು ದೈವಸ್ಥಾನ ಬಯಲು ಕಂದಾವರ ಕೆರೆಯಿಂದ ತಪ್ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮ ಲೆಪ್ಪೋಲೆ ಬುಡುಗಡೆ ಬೊಕ್ಕ ದುಂಬತ್ತ ಸಭೆ ಕೈಕಂಬ ಕಂದಾವರಡು ನಡೆತಂಡ. ಕೋರ್ದಬ್ಬು ದೈವಸ್ಥಾನ ಬಯಲು ಕಂದಾವರ ಕರೆಯಿಂದ ಪಿರಪ್ಪ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮ ಲೆಪ್ಪೋಲೆ ಬಿಡುಗಡೆ ಬೊಕ್ಕ ದುಂಬತ್ತ ಸಭೆ ಕೈಕಂಬ ಕಂದಾವರೋಡು ನಡೆತಂಡೆ. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಬಯಲೆಯ ತೊಮ್ಮಗೇರ್ ಗುತ್ತು ರಮಾನಾಥ ಅತ್ತಾರ್ ಗುರ್ಕಾರ್ಮೆ ವಹಿಸಿದ ಪಾತಿರ್ದು ಸುಮಾರು 8 ಲಕ್ಷ ರೂಪಾಯಿ ಅಂದಾಜು ಕಟ್ಸಿಡ ಭಕ್ತರನ ದಾನಿಲೆನ ಉದಾರ ಮನಸ್ಸಡಾತಂಡು ಭಕ್ತರು ನನ್ನಲಾತ ಸಮಿತಿದ ಒಟ್ಟಿಗೆ ಕೈ ಜೋಡಿಸವಡು ಒಂದು ಕೇನುಂಡ್ಯಾರ. ಕಾರ್ಯ ಗುರ್ಕಾರ್ಯರ ಕಂದಾವರ ಮೇಗಿನ ಮನೆ ಪ್ರಕಾಶ್ ಶೆಟ್ಟಿ ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ದುಂಬುದ ಗುರ್ಕಾರ್ಯರ ಹರೀಶ್ ಶೆಟ್ಟಿ ತಮಗೇರ್ ದೊಡ್ಡ ಮನೆ ಕಿರಣ್ ಪಕ್ಕಳ ಪೆರ್ಮಂಕಿ ಗುತ್ತುಬಕ ತಂಬಿಲ ಕರಿಪುನ ನಾಗಪ್ಪ ಕೋಟ್ಯಾನ್ ಈ ಪೊಡ್ತಡಿತ್ತರ. ಲೆಪ್ಪೋಲೆ ಬುಡುಗಡೆಡ್ದು ಬಕ್ಕ ಬೇತೆ ಬೇತೆ ಸಮಿತಿಲೆನ ಸಂಘ ಸಂಸ್ಥೆಲೆಗೆ ಜವಾಬ್ದಾರಿ ವಹಿಸಿದ ಕೊರ್ಪನ ಬಕ್ಕ ದುಂಬತ್ತ ತಯಾರಿ ಬಗೆಟ್ ಚರ್ಚೆ ಮಲ್ತೆರ. ರಾಮಕಿಶನ್ ಆಳ್ವ ಕಂದಾವರ ಬಾಳಿಕೆ ರಾಜೀವ ಆಳ್ವ ಅದ್ಯಪಾಡಿ ಗುತ್ತು ಸಂಘ ಸಂಸ್ಥೆಲೆನ ಪದಾಧಿಕಾರುಲು ಗ್ರಾಮದ ಭಕ್ತರ ಸಭೆಟ್ಟು ಪಾಲ್ದೊಂಡೆರ. ವಿದ್ಯಾರ್ಥಿ ಆಸೆ ನಾವು ಅಂಚೆ ಮುಂಚೆ ಪಾತಿರ್ತೆ ಕೂಡ ಆಸೆ ಇದ್ದೆ ನಾವು ಬೈದಿನ ಕೂಡ ನಾವು ಊಟದಾಗೆಲ್ಲ ಭಾರಿ ಕಮ್ಮಿ ಅವೇ ನಿಮ್ಮಲ್ಲಿ ದಯದಿದೆ ಒಂಜಿ 20 ತಾರೀಕಿಗೆಲ್ಲ ದೇಪ ಬಂದು ಬರೋದ ಸರಾಸರಿ ಚಿತ್ತನ್ನು ಕೊಂಡಿರಿ. ಪ್ರಚಾರದ ಬಗ್ಗೆ ಪ್ರಚಾರ ಒಣಸದ ರೈತ ಹೋಗುವ ಅವನು ನಮಗೆ ಮೀಟಿಂಗಲ್ಲಿ ಸೇರಿದ ಪಾತ್ರಗಳು ಸಮಾಜದ ಅಗತ್ಯದ ಕಾರ್ಯಲಿಗೆ ಮಾತೆರ್ಲ ಒಟ್ಟು ಸೇರಿದು ಕೈ ಜೋಡ್ಸಂಡ ವಯೋವಂದನ ಆತಿಥ್ಯ ಗೃಹ ಬೇಗ ಆಪುನೊಂದು ವೇದಮೂರ್ತಿ ಎಂ ವಿಠಲ ಭಟ್ ಪಾಂತೆರ ಕುಡ್ಲಡ್ ನಡತಿನ ವಯೋವಂದನ ಆತಿಥ್ಯ ಗೃಹ ಸಮಾಲೋಚನಾ ಸಭೆಟ್ ಆರು ಗುರ್ಕಾರ್ಮೆ ವಹಿಸಿದ ಪಾತಿರಿಯರು. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆದ ನಿಲೆಟ್ ಕಟ್ಟೊಂದು ಪುನಃ ವಯೋವಂದನ ಆತಿಥ್ಯ ಗೃಹದ ಬಗೆಟ್ ಸಮಾಲೋಚನಾ ಬೊಕ್ಕ ಮಾಹಿತಿ ಕೊರ್ಪುನ ಕಾರ್ಯಕ್ರಮ ಕುಡ್ಲ ಕಾಶ್ರಿತ ಕುಡ್ತೇರಿ ಶ್ರೀ ಮಹಾಮಾಯಿ ದೇವಸ್ಥಾನದ ಸಭಾಂಗಣೋಡು ನಡೆತಂಡ. ವಯೋವಂದನ ಯೋಜನೆದ ಕುಡ್ಲ ವಲಯ ಸಂಚಾಲಕರು ರಘುನಾಥ ಪ್ರಭು ಎದುಕೊಂಡಿರು. ಯೋಜನೆದ ಸಾರಥಿ ಆರ್ ವಿವೇಕಾನಂದ ಶೆಣೈ ಸುರುತ್ತ ಪಾತೆರ ಪಂಡದ ವಯೋವಂದನ ಯೋಜನೆ ವೇದಿಕೆದ ಮಲ್ಲ ಆಸದಿವನ್ನ ಯೋಜನೆ ಅದಿತ್ತದ ಸಮಾಜದ ಜೋಕುಲಿ ಜಾಂದಿನ ಹಿರಿಯರಿಗೆ ಧರ್ಮದ ವಾಸದ ವ್ಯವಸ್ಥೆ ಬೊಕ್ಕ ಜೋಕುಲು ಪಿದಯತಿ ಶುಡಿತರಂಡ ಅಂಚಿನ ಪ್ರಾಯದ ಕ್ಲಡ ದುಡ್ಡುದೆತ್ತೊಂದು ಅವಕಾಶ ಮಲ್ತು ಕೊರ್ಪುನೊಂದು ಪಂಡ್ಯರ. ಕುಡ್ತಿರಿ ಮಹಾಮಾಯಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಎಂ ವಿಠಲ ಭಟ್ ಗುರ್ಕಾರ್ಮೆ ವಹಿಸಿದ ಸಭೆನ ಉದ್ದೀಪನ ಮಲ್ತೆರ. ಉಡಿಪುದ ಅನಂತ ವೈದಿಕ ಕೇಂದ್ರದ ಚೇಂಪಿ ರಾಮಚಂದ್ರ ಅನಂತ ಭಟ್ ಪಾತಿರ್ದು ವೇದಿಕೆದ ಸಮಾಜ ಬೋಡೈನ ತುರ್ತು ಅಗತ್ಯದ ಯೋಜನೆಗೆ ಸಮಾಜದ ಮಾತಾವರ್ಗದ ಕ್ಲಿರ್ದ ಪಣವು ಸಾಯ ಬರೊಂದುಂಡು ಆಯ್ನತ್ ಬೇಗ ಕಟೋಣ ಅದು ಐತ ಪ್ರಯೋಜನ ತಿಕ್ಕಡಂದು ಪಂಡ್ಯರ. ಎಂ ವಿಠಲ ಭಟ್ ಗುರ್ಕಾರ್ಮೆದ ಪಾತೆರ ಪಂಡದ ಸಮಾಜದ ಅಗತ್ಯದ ಕಾರ್ಯಲೆಗೆ ಮಾತೆರ್ಲ ಒಟ್ಟು ಸೇರಿದ ಕೈ ಜೋಡ್ಸಂಡ ವಯೋವಂದನ ಆತಿಥ್ಯ ಗೃಹ ಬೇಗ ಆಪಣೊಂದು ಪಂಡ್ಯರ. ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನದ ಗುರ್ಕಾರ್ಯರು SS ನಾಯಕರನ ಅಪ್ಪನ ಪುಟ್ಟುಪರ್ವದ ದಿನ ಸಂಕಲ್ಪ ಮಲ್ತಿನಂಚ ಒಂಜಿ ಕೋಣೆದ ದೇಣಿಗೆ ಪಣವು 8 ಲಕ್ಷ ರೂಪಾಯಿದ ಚಿಕ್ಕನಿ ಪುರ್ತೊಡು ಕೊರಿಯರ. ಒಡಿಪು ತ್ರಿಷಾ ವಿದ್ಯಾ ಕಾಲೇಜ್ ಸ್ಥಾಪಕರು ಗೋಪಾಲಕೃಷ್ಣ ಭಟ್ ಕಟೋಣ ವಾಸ್ತು ವಿನ್ಯಾಸ ಬೊಕ್ಕ ಕಟೋಣ ಕಟ್ಟುನ ಸಲಹೆಗಾರರು ಮಣಿಪಾಲ ಉದ್ಭವ ಡಿಸೈನ್ ಸ್ಟುಡಿಯೋದ ಸಿವಿಲ್ ಇಂಜಿನಿಯರ್ ಕುಂದಾಪುರದ ಸಚಿತ್ ಪೈ ಕುಡ್ಲ ಕಾಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ ಲೈನ ಗಣೇಶ್ ಕಾಮತ್ ಕಿರಣ್ ಪೈ ಕುವೇಟ್ GSP ಸಮಾಜದ ಮಂಜೇಶ್ವರ ಮೋಹನದಾಸ ಕಾಮತ್ ಕುಡ್ಲದ ಸಮಾಜ ಸೇವಕರು ಪುಷ್ಪಾ ಪ್ರಭು ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಯೋಜನೆದ ಸಂಚಾಲಕರು ವಿಜಯಕುಮಾರ್ ಶೆಣೆ ಬೆಂಗಳೂರು ಸಮಾಲೋಚನಾ ಸಭೆತ ಚಾವಡಿಡಿದ್ದರು. GSP ಸಮಾಜ ಹಿತ ರಕ್ಷಣಾ ವೇದಿಕೆದ ಜತೆ ಸಂಚಾಲಕರು ಸುಬ್ರಹ್ಮಣ್ಯ ಪ್ರಭು ಸೊಲ್ಮೆ ಸಂದಯರು ಪ್ರಧಾನ ಕಾರ್ಯಂತರು ಸಾಣೂರು ನರಸಿಂಹ ಕಾಮತ್ ಕಾರ್ಯಕ್ರಮ ಸುಧಾರ್ತಿರು. ವಯೋವಂದನ ಆತಿಥ್ಯ ಗೃಹದ ಪ್ರತಿಯೊಂದು ಮಾಳಿಗಡೆ 24 ಕೋಣೆದಂಚ ಒಟ್ಟು 72 ಕೋಣೆಲಿದ್ದ 144 ಜನ ಹಿರಿಯರು ವಾಸ ಮಲ್ಪನ 56,000 ಚದರ ಅಡಿತ ಕಟೋಣ ದುಂಡು. ವಯೋವಂದನ ಆತಿಥ್ಯಗೃಹ ಪುನಃ ಸಂಚೆ
वृद्धाश्रम मुनके नहीं, अनाथाश्रम मुनके नहीं, सुव्यवस्थित योग्य दावनु तन्निते रब्बुनु आमगेल जन्म दिवसु तई वसून एक दिवस सगळो दिवस रब्बुनु आचरण करूया. आमगेल मंगला कार्यदಲ್ಲ ते दिवस डेट अस तई वसून एक दिवस आम्ही रब्बुन तंगिल ಒಟ್ಟು ಸೇವ करूया. आता आम्ही आता जन्मदिवस मळकोळे देवळावत पयली मिगेले मन अंते कायले नीलावर गोशाले म्हणून सगळो दिवस थंय रब्बून गोमातेला सेव कोण घेवन थंय दुर्गा परमेश्वरी भेटी कोण घेवन नीलावर नागदेवाला सेव कोण बाय सोडनायले. अनेक गोमंदिर आमगेले आसा गोंगोळीन तसं थंय वचून पावन सेव करूया. हरिद्वार अंतू गोमंदिर आसा अत्यंत श्रेष्ठ 33 कोटी देवाला आमकां स्थान मेळटा. तशी आम्ही देवाला सन्निधानात प्रार्थना करताना निरंतर देवसेवा गुरुसेवा समाजसेवा म्हणून सांगता येत की देवसेवा देवळा वसून करताच, गुरुसेवा गोमंदिर वसून करताच, समाजसेवा म्हण हे वयोवंदन आतिथ्य ग्रह हाक सर्वान तुमगेले सहकार दिव का म्हणून सांगताची. आम्ही पळोवन अशें पुरो प्रति एक मंदिरात जीर्णोद्धार जाता, प्रति एक कार्यक्रम जाता. तज्जेगिना चड आमगेल्या GSB हितरक्षण वेदिकेंतू स्कॉलरशिप फंड 1 कोटीकिंत चड स्कॉलरशिप आम्ही दिता असं म्हणून सांगल्यार वर्षं प्रति निजावन ते पुरा जाणाले आकाशात पतितं तोयम यथा गच्छति सागरम सर्वो देवो नमस्कारः केशवं प्रति गच्छति म्हणून म्हळ्यार सण सान अमाउंट सहज अर्धकून स्टार्ट जावन ಹೊಡಡ್ಡೆ अमाउंट दिला ते ಒಟ್ಟು कोरून आम्ही ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ म्हणून दिता आसाची. ताका आमगेल काम कसं म्हळ्यार आमी खाली एक इनबिट्वीन ब्रिज तांतू भाग घेतिल्यांक लायक आयुश्य आरोग्य दिवका, पुराजनाला सहकार दिवका आनी मुखार आमगेले व्हरलेले आयुश्य लायक रितीर असलांतू असले कामांत वची तशी कळ्ळां. त्या हाणें सांगल्या वरी ह्या प्रायारांनी आमी क्रिकेटय खेळूं जायना, टेनिसय खेळूं जायना, असल कार्यक्रमूच आमकां कळ्ळां. तातूंत तुमी पुराजन वापस एक मेळेरी पुराजनान आमगेले समाजाक कितें बरें जावका लायक जावका म्हळ्यार कितें देवाला प्रार्थना करून सदां तुमी एक नमस्कार एक्स्ट्रा घालका देवाक इतलें सांगून म्हगेलें उतर राबयता. मागीर तुमगेलो अतिथी ग्रह पुरो जाता रे थंय उरलोच्या मेला 2 गंटे मेळ्ळ्यार जाय जाल्यार उलयता. इदा नमस्कार. ಶ್ರೀ ಬ್ರಹ್ಮ ಬೈದರ್ಲನ ಆರಾಧನೆ ಗರೋಡಿಲಿಡು ನಡ್ತೊಂದಿತ್ತದ ವರ್ಷಾದಿ ನೇಮ ಕೊರೊಂದೊಲ್ಲೆರ ಬಂಟ್ವಾಳ ತಾಲೂಕು ಮಾಣಿಲ ಬಾಳೆಕಲ್ ಶ್ರೀ ಬ್ರಹ್ಮ ಬೈದರ್ಕಲ ಗರೋಡಿಡು ಐತಾರ ಶ್ರೀ ಬೆಮ್ಮೆರಿ ಬಲಿಬೊಕ್ಕ ಬೈದರ್ಲೆ ನೇಮ ನಡತಂಡ. ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಸೇರಿದ ತುಳುನಾಡೂರ್ಮೇಡು ಬ್ರಹ್ಮ ವೈದ್ಯರು ಕೋಟಿ ಚೆನ್ನೈರನ ಇಲ್ಲು ಗರೋಡಿ ಸೇರಿನಂಚ 232 ಗರೋಡಿಲಿಡು ಆರಾಧನೆ ಮಂತೊಂದಿತ್ತದ ಬೆಮ್ಮೆರೆಗೆ ಬಲಿ ವೈದ್ಯರ್ಲಿಗೆ ನೇಮ ವರ್ಷುಡರ ಇಸೇಸಾದ ನಡಪೊಂದುಲ್ಲೆರ. ಬಂಟ್ವಾಳ ತಾಲೂಕದ ಕಾರ್ಣಿಕದ ಗರೋಡಿಲಿಡು ಒಂಜಾದಪ್ಪನ ಮುರುವ ಮಾಣಿಲದ ಬಾಳೆಕಲ್ಲು ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡು ಐತಾರ ಬೆಮ್ಮೆರೆ ಬಲಿಬೊಕ್ಕ ಬೈದರ್ಲೆನ ನೇಮ ಅಟ್ಟಣೆ ಮಂತದಿತ್ತೆರ. ಗರೋಡಿ ಆಡಳಿತ ಮುಕ್ತೆ ಸೆರೆರ ಬಾಳೆಕಲ್ಲು ಕೊರಗಪ್ಪ ಪೂಜಾರಿ ದುಂಬಾಳ್ತೆಡು ನಡತಿನ ಕಾರ್ಯಕ್ರಮಟು ಕಾಂಡೆ ಬೆಮ್ಮೆರೆ ತಂಬಿಲ ಸೊಲಭರ ಮಧ್ಯಾಹ್ನ ನುಪ್ಪು ಪ್ರಸಾದಾದ ಬಯ್ಯಗ ಬಾಳೆಕಲ್ಲು ಚಾವಡಿಡ್ದು ಭಂಡಾರ ಪಿದಾರ್ದು ಗರೋಡಿಡು ಭಂಡಾರ ಎರಂಡು ಗರೋಡಿಡು ಶುದ್ಧ ಕಲಸ ಹೋಮಾದ ರಾತ್ರಿ ಕೋಟಿ ಚೆನ್ನೈಯರ ಗರೋಡಿ ಚತದ ನೇಮ ನಡತಂಡ ಶ್ರೀ ಬೆಮ್ಮೆರೆ ಬಲಿ ನಡಪಾಯಿ ನಡೆದು ಬೊಕ್ಕ ಬ್ರಹ್ಮ ಬೈದರ್ಲೆಗ್ ಸೂರ್ಯ ಒಪ್ಪಿಯಾದ ನೇಮ ನಡತಂಡ. ಮಾಯಂದಾಲ್ ನೇಮ ಶ್ರೀ ಬ್ರಹ್ಮ ಬೈದರ್ಲೆನ ಪೂಜಾರಿ ದರ್ಶನ ಆದ ಪುಲ್ಯಕಾಂಡೆ ಸೂರ್ಯಪಾಡ್ ನಡೆದು ಬೊಕ್ಕ ಬೂಲ್ಯ ಪ್ರಸಾದ ನಡತಂಡ. ಊರು ಪರವೂರ್ಲೆನ ಭಕ್ತರು ಆಡಳಿತ ಮುಕ್ತೆ ಸೇರಿರು ಕೊರಗಪ್ಪ ಪೂಜಾರಿ ಬೊಕ್ಕಾರಿನ ಕುಟುಂಬ ಸಂಸಾರದಕ್ಕಲು ಶ್ರೀ ಬ್ರಹ್ಮ ವೈದ್ಯರ್ಕಳ ಸೇವಾ ಸಮಿತಿದಕ್ಕಲು ನೇಮತುದು ಬ್ರಹ್ಮ ವೈದ್ಯರ್ಲೆನ ಇಂಬು ನಟ್ಟೊಂದು ಬೂಲ್ಯ ಪ್ರಸಾದದ ತೊಂಡೆರ.
ಕಡಬ ತಾಲೂಕು ಅಲಂಕಾರ ಗ್ರಾಮದ ಶ್ರೀ ಕ್ಷೇತ್ರ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪಿರಕಟ್ಟದ ಪಿರಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದ ಸೋಮವಾರ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನು ಪಿರಪ ಪ್ರತಿಷ್ಠೆ ಮಲ್ತದ ಅಷ್ಟಬಂಧ ಕಾರ್ಯ ನಡೆತಂಡ. ಕಡಬ ತಾಲೂಕು ಅಲಂಕಾರ ಗ್ರಾಮದ ಶ್ರೀ ಕ್ಷೇತ್ರ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪಿರಕಟ್ಟದ ಪಿರಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಮಾರ್ಚ್ 25 ಶುರುವಾದ ಏಪ್ರಿಲ್ 2 ಮಟ್ಟ ನಡೆತೊಂದಿದ್ದದ ಸೋಮವಾರ ಪಿರಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಕಾರ್ಯ ಅಟ್ಟಣೆ ಮಲ್ತದಿತ್ತರ ಕುಡುಪು ನರಸಿಂಹ ತಂತ್ರಿಲೆನ ಪೌರಾಹಿತ್ಯಡು ಪವಿತ್ರ ಪಾಣಿ ಹರೀಶ್ ಆಚಾರ್ಯ ನಗರಿಗುತ್ತು ಬೊಕ್ಕ ಪೂಜೆ ಮಲ್ಪನ ಪುರೋಹಿತರಿದ್ದದ ಕಾಂಡೆ ಧಾರ್ಮಿಕ ವಿಧಿ ವಿಧಾನಲೆನ್ ಕರಿತದ ಅಷ್ಟೋತ್ತರ ಶತನಾಳಿಕೆಯನ ಗಣಪತಿ ಹೋಮ ನಡಪಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನು ಪಿರಪ್ರತಿಷ್ಠೆ ಮಲ್ತೆರ. ಅಷ್ಟಬಂಧ ಕಾರ್ಯ ಕುಂಬೇಶ ನಿದ್ರಾ ಕುಂಭ ಬೊಕ ಜೀವ ಕಳಶದ ಅಭಿಷೇಕ ನಡಪಾದ ಪ್ರಸನ್ನ ಪೂಜೆ ಮಲ್ತೆರ. ಶ್ರೀ ಗಣಪತಿ ಶ್ರೀ ಲಕ್ಷ್ಮೀನಾರಾಯಣ ದೇವರನ ಪಿರಪ್ರತಿಷ್ಠೆ ಮಲ್ತದ ಕಲಶಾಭಿಷೇಕ ಬೊಕ ಪ್ರಸನ್ನ ಪೂಜೆ ಮಲ್ತೆರ. ಪ್ರತಿಷ್ಠಾ ಬಲಿಯಾದ ನುಪ್ಪು ಪ್ರಸಾದ ನಡ್ತಂಡ. ಊರು ಪರ ಊರ್ಲಿನ ಭಕ್ತಿರು ಈ ಪೊರ್ತುಡಿತದ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ ಪರಿವಾರ ದೇವರನ ಇಂಬು ನಟ್ಟೊಂಡೆರ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಕೆ ಸುಬ್ರಹ್ಮಣ್ಯ ರಾವ್ ನಗರಿ ಬೊಕ ಸಮಿತಿ ಸದಸ್ಯರು ಜೀರ್ಣೋದ್ಧಾರ ಸಮಿತಿಯ ಗುರ್ಕಾರ್ಯರು ಡಾಕ್ಟರ್ ಹೇಮಂತ ರೈ ಮನವಳ್ಳಿಕೆ ಗುತ್ತು ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಎಂ ಗೋಪಾಲಕೃಷ್ಣ ಪಡ್ಡಿಲಾಯ ಮರ್ಯಾದೆ ಗುರ್ಕಾರ್ಯರು ಬೊಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಒಟ್ಟುಗಿತ್ತದ ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊರಿಯರು. ಏಪ್ರಿಲ್ 1 ಬುಧವಾರ ಕಾಂಡೆ 10 ಧ್ವಜ ಪ್ರತಿಷ್ಠೆ ಚಾಮುಂಡಿ ದೈವ ಪ್ರತಿಷ್ಠೆ ಕಲಶಾಭಿಷೇಕ ಪುಷ್ಪರಥ ಕಲಶಾಭಿಷೇಕ ರಡ್ಡೆಕ್ ಗುರುವಾರ ಕಾಂಡೆ 6 ಗಂಟೆಗೆ ಕಲಶಾಭಿಷೇಕ ಶುರುವಾದ ಒರ್ಂಬೊಡ್ದು ಒರ್ಂಬರದ ಉಲೈ ಬ್ರಹ್ಮ ಕಲಶ ನಡಪೆರುಂಡು. ಮೂಜಿ ಕಾಂಡೆ ದೇವರಿಗೆ ಬ್ರಹ್ಮರಥ ಸಮರ್ಪಣೆ ಆನಿರಾತ್ರಿ 7 ಕೊಡಿಯರ್ದು ಜಾತ್ರೆ ಶುರುವಾಪುಂಡು. ಐನೇಕ ರಾತ್ರಿ ಅರಸುಳ್ಳಾಯ ಮೈಸಂದಾಯ ಬೊಕ ಲೆಕ್ಕೆಸಿರಿ ನೇಮ ಆಜೇಕ ರಾತ್ರಿ ಚಾಮುಂಡಿ ಜುಮಾದಿ ಬಂಟ ಬೊಕ ಕೊಡಮಂದಾಯ ದೈವಲೆನ ನೇಮ ನಡಪರೆ ಉಂಡು. ಯಕ್ಷಪ್ರಿಯರು ವಾಮಂಜುರ್ದ ನೆಲೆಟ್ ಊರ್ದ 10 ಸಮಸ್ತೆರ ಚೇತನ ಭಟ್ ದುಂಬಾಲ್ಟೆಡ್ ಐತರ ವಾಮಂಜುರ್ದ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಪಾವಂಜ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾದೆರು. ಯಕ್ಷಪ್ರಿಯರು ವಾಮಂಜೂರ್ದ ನೆಲೆಟ್ ಊರದ 10 ಸಮಸ್ತೆರ ಚೇತನ ಭಟ್ ಬೊಕ ಕೂಟದ ದುಂಬಾಲ್ಟಿಡ ಇತರ ವಾಮಂಜೂರ್ದ ತಿರುವೈಲ್ದ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪುಷಿತ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತೆರ. ಚೌಕಿ ಪೂಜೆ ಕರೆತದ ಕಲಾವಿದರಿಗೆ ಬೊಕ ಸೇವಾ ಕರ್ತುಲಾಯ್ನ ಯಕ್ಷಪ್ರಿಯರು ವಾಮಂಜೂರ್ ಮುಕ್ಲಿಗೆ ಪ್ರಸಾದ ಕುಡ್ದು ಶ್ರೀದೇವಿ ಮಹಾತ್ಮೆ ಆಟ ಸುರುವಾಂಡ. ಪಾವಂಜಿ ಮೇಳದ ಯಜಮಾನಿರುವ ಭಾಗವತಿ ರಾದುಪ್ಪನ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಕಲಾವಿದರಾಯನ ಸುಬ್ರಾಯ ಹೊಳ್ಳ ಕಾಸರಗೋಡು ಬೊಕ ರಮೇಶ್ ಭಟ್ ಬಾಯರ್ ಈ ಮೂವರಿಗೆ ರಂಗಸ್ಥಳೊಟ್ಟು ಯಕ್ಷಪ್ರಿಯರು ವಾಮಂಜೂರು ಚೇತನ ಭಟ್ ಬೊಕ ಕೂಟದಕ್ಲು ಸೇರ್ದು ಸಮ್ಮನದ ಮರ್ಯಾದೆ ಮಲ್ತೆರ. ಸತೀಶ್ ಶೆಟ್ಟಿ ಭಟ್ಲ ಪಾತ್ರೆಡ್ದು ಧರ್ಮಸ್ಥಳ ಮೇಳ ಬುಡ್ದು ಇಲ್ಲಡೆ ಕುಲ್ವಾಂದಿ ದಿನ ಸುಬ್ರಾಯ ಹೊಳ್ಳೆರೆನು ಒತ್ತಾಯ ಮಲ್ತದ ಮೇಳುಗು ಕನದೆ ಅಂಚನೆ ಕಟೀಲ್ ಮೇಳ ಬುಡ್ದು ಇಲ್ಲಡೆ ದಿನ ರಮೇಶ್ ಭಟ್ರೆನ ಮೇಳುಗು ಕನದೆ ಕಲೆ ಕಲಾವಿದರಿಗೆ ಪ್ರೋತ್ಸಾಹ ಏಪಲ ಉಪ್ಪಡಂದು ಪಂಡ್ಯರ. ಊರದ ಸುತ್ತಮುತ್ತ ಊರದ ಆಟದ ಅಭಿಮಾನಿಗಳು ಸೇವಾಕರ್ತಲು ಪಾವಂಜಿ ಮೇಳದ ದೇವರನ್ನ ಪ್ರಸಾದದ ತಂದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರ.
ಇತ್ತೆ ಒಂಜಿ ಪ್ರಕಟಣೆ ಬಂಟ್ವಾಳ ತಾಲೂಕು ಬಡಗ ಕಜೇಕಾರ್ ಗ್ರಾಮದ ಪಾಂಡವಿರೆ ಕಲ್ಲು ರಾಜಂದೈವ ಕೊಡಮಣಿತ್ತಾಯ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿದ ವರ್ಷದ ಜಾತ್ರೆಡ್ ಅಂಗಾರ ರಾತ್ರೆ ಕೊಡಮಂದಾಯ ಬೊಕ ಕಲ್ಕುಡ ದೈವಲೆನ ನೇಮ ನಡ್ತೊಂದಿದ್ದದು ಬುಧಾರ ಪುಲ್ಯಕಾಂಡೆ 5 ಗಂಟೆಗೆ ಪಿಲಿ ಚಾಮುಂಡಿ ನೇಮ ಆನಿ ರಾತ್ರೆ ಶ್ರೀ ಬ್ರಹ್ಮ ಬೈದರ್ಲೆನ ಜಾತ್ರೆ ನಡಪುಂಡು ರಾತ್ರಿ 10 ಗಂಟೆಗೆ ಕೋಟಿ ಚೆನ್ನಯ್ಯರು ಗರೋಡಿ ಜಪ್ಪುಯರು ಗುರುವಾರ ಕುಡಿಜಾದ ಕುರುಸಂಬಿಲ ನೇಮ ನಡಪರೆ ಉಂಡೊಂದು ಪಾಂಡವರೆ ಕಲ್ಲು ಗರೋಡಿ ಆಡಳಿತ ಮಂಡಳಿದ ಪ್ರಕಟಣೆಡು ತೆರಿಪಾದೆರ ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು